ಮರಳುಗಾರಿಕೆಯಿಂದ ಉಳಿಯಪಾವೂರು ದ್ವೀಪ ರಕ್ಷಣೆಗೆ ಹೋರಾಟ. ನೈಜ್ ವರ್ಲ್ಡ್ ವಾಹಿನಿಯ ಸಮಗ್ರ ವರದಿ ಬಳಿಕ ಎಚ್ಚೆತ್ತುಕೊಂಡ ಅಧಿಕಾರಿಗಳು. ದ್ವೀಪವಾಸಿಗಳ ನೋವಿಗೆ ಧ್ವನಿಯಾಗಿ ನಿಂತ ವಿವಿಧ ಸಂಘಟನೆಗಳು. ಮರಳುಗಾರಿಕೆ ಮತ್ತೆ ಶುರುವಾಯಿತು, ಎಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೆ ಈ ಪ್ರಮಾಣಕ್ಕೆ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ನೈಜ್ ವರ್ಲ್ಡ್ ಅಲ್ಲಿ ಈ ಸುದ್ದಿ ನಾನಿಗೆಲ್ಲ ಮತ್ತು ನಮ್ಮ ಸ್ನೇಹಿತರು ಕುಕ್ಕ ದಯಾ ಕುಕ್ಕಾಗೆ ಎಲ್ಲ ಬಂದು ಇಲ್ಲೆಲ್ಲ ಅವರೆಲ್ಲ ಸುದ್ದಿ ಮಾಡಿದ್ರು. ಬೇರೆ ಕೆಲವು ಮಾಧ್ಯಮಗಳು ಕೂಡ ಅದನ್ನ ಅನಂತರ ಫಾಲೋಅಪ್ ಮಾಡಿದ್ರು. ಅದರಿಂದ ಇಡೀ ಜಗತ್ತಿಗೆ ಇದು ಗೊತ್ತಾಯ್ತು. ನೈಜ್ ವರ್ಲ್ಡ್ ಅಲ್ಲಿ ಬಂದ್ರೆ ಇಡೀ ಜಗತ್ತಿಗೆ ಹೋಗ್ತದೆ ಅನ್ನುವಂಥದ್ದು ಇದೆ. ಅದರಿಂದಾಗಿ ಎಲ್ಲರಿಗೂ ಗೊತ್ತಾಯ್ತು. ಆಮೇಲೆ ಸ್ವಲ್ಪ ಮರಳು ದಂಧೆ ಸ್ವಲ್ಪ ಒಂದಿಷ್ಟು ಕಡಿಮೆ ಆದ ಹಾಗೆ ಕಾಣ್ತಾ ಇದೆ. ಮತ್ತೊಂದು ವಿಶೇಷ ಏನಂದ್ರೆ ಮಳೆಗಾಲ ಶುರುವಾಯಿತು ಅಂದ್ರೆ ಯಾವುದೇ ಆಕ್ರಮಣ ಇಲ್ಲ, ಸಕ್ರಮಣ ಇಲ್ಲ, ಮರಳುಗಾರಿಕೆ ಮಾಡಲಿಕ್ಕೆ ಇಲ್ಲ, ಪೂರ್ತಿ ನಿಷೇಧ. ಮಂಗಳೂರು ನಗರದ ಅಣತಿ ದೂರದಲ್ಲಿರುವ ಪ್ರಕೃತಿ ನಿರ್ಮಿತ ಸುಂದರ ದ್ವೀಪವೊಂದರ ನಾಶಕ್ಕೆ ಮರಳು ದಂಧೆಕೋರರು ಪಣ ತೊಟ್ಟಿದ್ರು. ಈ ಬಗ್ಗೆ ನೈಜ್ ವರ್ಲ್ಡ್ ವಾಹಿನಿಗೆ ಮಾಹಿತಿ ಸಿಗ್ತಾ ಇದ್ದಂತೆ ದ್ವೀಪದ ರಕ್ಷಣೆಗಾಗಿ ನಿಂತಿತ್ತು. ಸತ್ಯಾಸತ್ಯತೆಯನ್ನ ಜನರ ಮುಂದಿಡುವ ಪ್ರಯತ್ನವಾಗಿ ನೈಜ್ ವರ್ಲ್ಡ್ ವಾಹಿನಿಯ ತಂಡ ಸ್ಥಳಕ್ಕೆ ತೆರಳಿ ಸ್ಫೋಟಕ ಮಾಹಿತಿಯನ್ನ ಪಸರಿಸಿತ್ತು. ದ್ವೀಪದ ಸಮಗ್ರ ವರದಿಯನ್ನ ಕಂಡು ಜಿಲ್ಲೆಯ ಜನತೆ ಬೆಚ್ಚಿಬಿದ್ದಿದ್ದಾರೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮ ಮರಳುಗಾರಿಕಾ ಪ್ರದೇಶಕ್ಕೆ ದಾಳಿ ನಡೆಸಿದ್ದಾರೆ. ಇದೀಗ ದ್ವೀಪದ ಜನರ ರಕ್ಷಣೆಗಾಗಿ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ್ ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಒಂದುಗೂಡಿವೆ. ಸುಮಾರು 80 ಎಕರೆ ವಿಸ್ತೀರ್ಣದಲ್ಲಿದ್ದ ಉಳಿಯಪಾವೂರು ದ್ವೀಪವು ಅಕ್ರಮ ಮರಳುಗಾರರ ಅಟ್ಟಹಾಸಕ್ಕೆ ನಲುಗಿ ಇವತ್ತು ಅಕ್ಷರಶಃ ನಾಶವಾಗುತ್ತಾ 40 ಎಕರೆಯಷ್ಟು ಉಳಿದುಬಿಟ್ಟಿದೆ. ಸುಮಾರು 50 ಕುಟುಂಬಗಳು ಇಲ್ಲಿ ವಾಸವಾಗಿದ್ದು ದ್ವೀಪ ನಾಶವಾಗುವ ಆತಂಕ ಅವರನ್ನ ಪ್ರತಿದಿನ ಕಾಡ್ತಾಗಿದೆ. ನೈಜ್ ವರ್ಲ್ಡ್ ವಾಹಿನಿ ತಂಡ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಂಡುಬಂದ ಭಯಾನಕ ಸತ್ಯದ ವಿಚಾರ, ಇಲ್ಲಿ ಕೇವಲ ನದಿಯಿಂದ ಮಾತ್ರ ಅಲ್ಲ, ದ್ವೀಪವನ್ನೇ ಅಗೆದು ಮರಳುಗಾರಿಕೆಯನ್ನು ನಡೆಸಲಾಗ್ತಾ ಇತ್ತು ಅನ್ನುವ ವಿಚಾರ ತಿಳಿದು ಬಂದಿತ್ತು. ಇದೀಗ ದ್ವೀಪದ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತಿರುವ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ್ ಮತ್ತು ಸಮಾನ ಮನಸ್ಕರ ಸಂಘಟನೆಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಜನರ ಸಂಕಷ್ಟವನ್ನ ಆಲಿಸಿದ್ದಾರೆ. ದಶಕಗಳಿಂದ ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಅಕ್ರಮ ಮರಳುಗಾರಿಕೆ ಅಂದರೆ ಕೇವಲ ನದಿಯಲ್ಲಿ ಮುಳುಗಿ ಇಲ್ಲಿ ನಿಷೇಧದ ಟೈಮಲ್ಲಿ CRZ ವ್ಯಾಪ್ತಿಯಲ್ಲಿ ಮರಳು ತೆಗೆಯುವುದು ಮಾತ್ರ ಅಲ್ಲ, ಇಲ್ಲಿ ಬೇರೆ ಕಡೆ ಹೊರಗಡೆ ಮಣ್ಣು ಗುಡ್ಡದಿಂದ ಮಣ್ಣು ತೆಗೆದ ರೀತಿಯಲ್ಲಿ ಹಾರೆ ಪಿಕಾಸಿಗಳನ್ನ ಬಳಸಿ ನೇರ ದ್ವೀಪವನ್ನು ಇವರು ಕಿತ್ತು ಇವರು ಮರಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪಾಪ ಬಡಪಾಯಿಗಳಿದ್ದಾರೆ, ಇವರನ್ನು ಬೆದರಿಸಿ ಎದುರಿಸಿ ಈ ಅಕ್ರಮ ಮರಳುಗಾರಿಕೆ ಮತ್ತೆ ವ್ಯಾಪಕವಾಗಿ ನಡೀತದೆ. ಈಗಂತೂ ಅರ್ಧ ದ್ವೀಪವೇ ಇವತ್ತು ಅಕ್ರಮ ಮರಳುಗಾರಿಕೆ ಅವರ ಪಾಲಾಗಿದೆ. ಮೊದಲು ದ್ವೀಪ ಇದ್ದ ಜಾಗದಲ್ಲಿ ಇವತ್ತು 3-3.5 ಅಡಿ ಆಳಕ್ಕೆ ಕೂಡ ಇವತ್ತು ನೀರು ನಿಲ್ಲುವಂಥ ಒಂದು ಸ್ಥಿತಿ ಇದೆ. ಅದರಿಂದಾಗಿ ಈ ಮಳೆಗಾಲದಲ್ಲಿ ನೆರೆ ಬಂದಾಗ ಇನ್ನಷ್ಟು ಇಲ್ಲಿಯ ದ್ವೀಪ ಸವೆದು ಮತ್ತು ನದಿ ಪಾಲಾಗುವಂಥ, ನದಿ ಪಾತ್ರ ಇನ್ನಷ್ಟು ಅಗಲಾಗುವಂಥ ಅಪಾಯ ಕೂಡ ಎದುರಾಗಿದೆ. ಇದು ಒಂದು ಇಲ್ಲಿಯ ನಿವಾಸಿಗಳ ಬದುಕಿಗೆ ಒಂದು ದೊಡ್ಡ ಪೆಟ್ಟು ಒಂದಾದರೆ, ಮತ್ತು ಪರಿಸರದ ಸಮತೋಲನವನ್ನು ಕೂಡ ಇದು ನಾಶ ಮಾಡ್ತದೆ. ನದಿ ಪಾತ್ರ ಅಗಲೀಕರಣ ಆಗೋದು, ನದಿ ತನ್ನ ದಿಕ್ಕು ಬದಲಾಯಿಸೋದು, ಮರಳು ಇಳದಂಗೆ ಆಗುವಂಥದ್ದು, ಇದೆಲ್ಲವೂ ಕೂಡ ಅತ್ಯಂತ ದೊಡ್ಡ ರೀತಿಯಲ್ಲಿ ನಮ್ಮ ಪರಿಸರದ ಸಮತೋಲನವನ್ನು ತಪ್ಪಿಸ್ತದೆ. ಅದು ಕೂಡ ಈ ದ್ವೀಪದ ಸುತ್ತಮುತ್ತ ಮೀನುಗಳೆಲ್ಲವೂ ಕೂಡ ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಜಾಗ ಇವುಗಳು. ಅವುಗಳ ಮೇಲೆ ಕೂಡ ಇದು ದೊಡ್ಡ ರೀತಿಯಲ್ಲಿ ಒಂದು ಜೀವ ವೈವಿಧ್ಯತೆ ಏನಿದೆ ಅದನ್ನು ಕೂಡ ನಾಶ ಮಾಡಿಸ್ತದೆ. ಇದರಲ್ಲಿ ಬಹಳ ಪ್ರಧಾನವಾಗಿ ಇಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ. ಇಲ್ಲಿ ಕೊಣಾಜೆ ಪೊಲೀಸ್ ಸ್ಟೇಷನ್ ಲಿಮಿಟಿಗೆ ಬರ್ತದೆ. ಉಳ್ಳಾಲ ವಿಧಾನಸಭಾ ಮತ್ತು ಮಂಗಳೂರು ಉಳ್ಳಾಲ ತಾಲೂಕಿನ ಕೊಣಾಜೆ ಪೊಲೀಸ್ ಸ್ಟೇಷನ್ ಲಿಮಿಟಿಗೆ ಬರ್ತದೆ. ಅಲ್ಲಿಯ ಕೊಣಾಜೆ ಪೊಲೀಸ್ ಠಾಣೆ ಮರಳು ಅಡ್ಡೆ ಕೇಂದ್ರ. ಅಲ್ಲಿ ಎಲ್ಲ ರೀತಿಯ ಅಕ್ರಮಗಳು ಕೇರಳಕ್ಕೆ ಹೋಗೋದಿರ್ಬೋದು, ಎಲ್ಲವೂ ಕೂಡ ಆ ಠಾಣೆಯ ಮೂಲಕನೇ ಹೋಗುತ್ತೆ. ಅವರ ಪೂರ್ತಿ ಶಾಮೀಲಾತೆ ಇದೆ. ಅದರ ಜೊತೆಯಲ್ಲಿ ಆ ವ್ಯಾಪ್ತಿಯ ACPಗೆ ಅವರಿಗೆ ಎಷ್ಟು ದೂರ ಕೊಟ್ಟರೂ ಕೂಡ ಅವರು ಯಾವುದೂ ಕ್ರಮ ಕೈಗೊಳ್ಳಲ್ಲ. ಉಳಿಯಪಾವೂರು ದ್ವೀಪದ ಅಕ್ರಮ ಮರಳುಗಾರಿಕೆಗೆ ವಿರೋಧ ವ್ಯಕ್ತವಾಗ್ತಾಗಿದ್ದಂತೆ ಅಧಿಕಾರಿಗಳು ದಾಳಿ ನಡೆಸಿ ಮರಳುಗಾರಿಕೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಆದರೆ ಅದಾಗಲೇ ದ್ವೀಪದ ಭಾಗಶಃ ಮರಳು ದಂಧೆಕೋರರ ಚೀಲ ಸೇರಿದ್ದು ದ್ವೀಪದ ಬದಿ ಕುಸಿಯುತ್ತಿರುವ ಜೊತೆಗೆ ಮರ ಗಿಡಗಳು ನದಿಯ ಪಾಲಾಗ್ತಾಗಿದೆ. ಅಲ್ಲದೆ ದ್ವೀಪವು ತುಂಡುಗಳಾಗಿ ಕತ್ತರಿಸಲ್ಪಟ್ಟಂತಿದೆ. ಆ ದ್ವೀಪದ ಪರಿಸ್ಥಿತಿಯನ್ನ ಸ್ಥಳೀಯರೊಬ್ಬರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈಗ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ನಮ್ಮ ಊರನ್ನೇ ಅಗೆದುಕೊಂಡು ಹೋಗಲಿಕ್ಕೆ ಶುರು ಮಾಡಿದ್ದಾರೆ. ಅವರ ಜಗಳವಾಡಲಿಕ್ಕೆ ನಮಗೆ ಆಗುದಿಲ್ಲ, ಯಾಕಂದರೆ ನಮ್ಮ ಊರಿನಲ್ಲಿ ಸ್ವಲ್ಪ ಜನ ಮಾತ್ರ ಇರುವುದು. ಅವರು ಸತತ ಸಾವಿರಗಟ್ಟಲೆ ಆಳುಗಳಿದ್ದಾರೆ. ನಮ್ಮ UP ಪ್ರದೇಶದಿಂದ ಅವರು ಬಂದು ಇಲ್ಲಿ ದುಡಿತಾರೆ. ಆದರೆ ಅವರಿಗೆ ಸಪೋರ್ಟ್ ಕೊಡುವಂತಹ ಈ ನಮ್ಮ ಮರಳು ದಂಧೆ ನಡೆಸುವವರು ಅವರು ಸಹ ನಮಗೆ ಹೊಡೆದಲಿಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಇಲ್ಲಿಯವರೆಗೆ ಅವರು ತಲುಪಿದ್ದಾರೆ. ಈಗ ನೀವು ಕಣ್ಣಾರೆ ನೋಡಿದ್ದೀರಿ. ಈಗ ತಾನೇ ನಾವು ಎಲ್ಲರೂ ನಮ್ಮ ಬೋಟಿನಲ್ಲಿ ಹೋಗಿ ಅಲ್ಲಿ ಅಗೆದನ್ನು ಎಲ್ಲ ನೋಡಿದೆವು. ಆಚೆ ಎಲ್ಲಿವರೆಗೆ ಇತ್ತಂದರೆ ನಮ್ಮ ಈ ಊರು ಸಾಧಾರಣ ಈಗ ಇದ್ದ ತುದಿಯಿಂದ 1 ಕಿಲೋಮೀಟರ್ ದೂರದ ಆಚೆ ಇತ್ತು. ಅಗೆದಾಗೋದು ಈಗ ಇಲ್ಲಿ ಬಂದಿದ್ದಾರೆ. ಅಥವಾ
ನಂತರ ಈಗ 3 ವಿಂಗಡಿಸಿದ್ದಾರೆ. ಒಂದು ಭಾಗ ಒಮ್ಮೆಲೆ ಹೋಗಿದೆ ಆಚೆ, ಇನ್ನೊಂದು ಭಾಗ ಆಚೆ, ಇನ್ನೊಂದು ಭಾಗವಾಯಿತು. ಈಗ ನಡುವಿನಿಂದಲೇ ಅದನ್ನು ಅಗೆದು ಮತ್ತೆ ಅದೊಂದು ಬೇರ್ಪಡಿಸಿದ್ದಾರೆ. ಹಾಗಿರುವಾಗ ನಾವು ನಮ್ಮ DC ಅವರಿಗೆ ಅಥವಾ ಎಲ್ಲರಿಗೆ ನೀವು ಬರೋದಕ್ಕಿಂತ ಮುಂಚೆ ಇದೇ ತಿಂಗಳಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವರು ಅದಕ್ಕೆ ಏನು ನಮಗೆ ಉತ್ತರ ಕೊಡಲಿಲ್ಲ. ಅವರು ಬರಲೇ ಇಲ್ಲ, ಈ ಸ್ಥಳಕ್ಕೆ ಬರಲೇ ಇಲ್ಲ. ಭೇಟಿ ನೀಡಿ ಕಣ್ಣಾರೆ ನೋಡಿ ಏನಾದರೂ ಇವರಿಗೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಅಂತೇಳಿ ಅವರ ಮನಸ್ಸಿನಲ್ಲೇ ಇಲ್ಲ. ಹಾಗಿರುವಾಗ ನಾವು ಈಗ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ, ನಮಗೆ ಈ ಸಮಸ್ಯೆಯನ್ನು ಬಗೆಹರಿಸಲು ಎಲ್ಲರೂ ನಮ್ಮ ಜೊತೆ ಸೇರಬೇಕು ಮತ್ತು ಇದನ್ನು ಒಮ್ಮೆ ಬಗೆಹರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇದು ಶಾಶ್ವತವಾಗಿ ಪರಿಹಾರ ನಮಗೆ ಬೇಕು. ಈ ದ್ವೀಪದ ಸತ್ಯ ಶೋಧನೆಯನ್ನ ಮಾಡಲು ಬಂದಂತಹ ಸಂಘಟನೆಗಳು ಸಹ ಬೆಚ್ಚಿ ಬಿದ್ದಿವೆ. ಒಂದು ಗುಡ್ಡವನ್ನ ಅಗೆದು ಹೇಗೆ ಮಣ್ಣು ಸಾಗಿಸಲಾಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ದ್ವೀಪವನ್ನ ಅಗೆದು ಮರಳು ಸಾಗಿಸಲಾಗ್ತಾಗಿದೆ. ಈ ಅಕ್ರಮ ದಂಧೆಯು ಸರ್ಕಾರಿ ಇಲಾಖೆಗಳ ಸಹಕಾರದಿಂದಲೇ ನಡೀತಾ ಇದೆ ಅಂತ ಹೋರಾಟಗಾರರು ಆರೋಪಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಖ್ಯಾತ ಸಭಾ ಇವರ ನಾಯಕತ್ವದಲ್ಲಿ ಸಮಾನ ಮನಸ್ಕರ ಸಂಘಟನೆಗಳು ಇಲ್ಲಿಯ ಪಾವರ್ ಉಳಿಯ ದ್ವೀಪಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಯನ್ನು ಅರ್ಥಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ. ಇಲ್ಲಿನ ಮೂಲ ನಿವಾಸಿಯವರು, ಇಲ್ಲಿಯ ಸ್ಥಳೀಯವರು ನಮಗೆ ಹೋದವರ ಫೋನ್ ಮಾಡಿ ಈ ಪಾವರ್ ಉಳಿಯ ದ್ವೀಪದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಅವರು ಬರೀ ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡುವ ಬದಲು ನಮ್ಮ ದ್ವೀಪದ ಮಣ್ಣನ್ನು ಬದಿಗೆ ಸರಿಸಿ ದ್ವೀಪದ ಹೊಯ್ಗೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆ ಆಗುವ ಬಹಳ ಒಂದು ದೊಡ್ಡ ಅನ್ಯಾಯ. ನಿಜವಾಗಿ ಈ ಯಾರು ದಂಧೆಕೋರರಿದ್ದಾರೆ, ಇದು ನಿಜವಾಗಿ ಬಹುಶಃ ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳ ಸಹಾಯದಿಂದ ಅವ್ರಿಗೆ ತಿಳಿದಿದ್ದೇ ಮಾಡ್ತಾರೆ ಅಂತ ನಾವು ಭಾವಿಸಬೇಕು. ಯಾಕೆಂದರೆ ಇಲ್ಲಾಂದರೆ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಭಾಳ ಒಂದು ಶ್ರೇಷ್ಠ ಡಿಪಾರ್ಟ್ಮೆಂಟ್. ಏನಾದರೂ ಜಿಲ್ಲೆಯ ಒಂದು ಮೂಲೆಯಲ್ಲಿ ನಡೆದರೆ ಒಂದೇ ಗಂಟೆ ಒಳಗೆ ಅವ್ರಿಗೆ ಗೊತ್ತಾಗ್ತದೆ. ಆದರೆ ಇಲ್ಲಿ ನಡೆಯುವ ಈ ಮರಳು ದಂಧೆ ರಾತ್ರಿ ಇಡೀ ನೂರಾರು ದೋಣಿಗಳು, 200-300 ಕೆಲಸಗಾರರು, ನೂರಾರು ಲಾರಿಗಳು, 1000ಕ್ಕಿಂತ ಹೆಚ್ಚು ಮರಳು ಇಲ್ಲಿಂದ ಸಾಗಿಸ್ತಾರಂದರೆ ಎಲ್ಲರೂ ಕಣ್ಮುಚ್ಚಿ ಕೂತಿದ್ದಾರಂತಲೇ ನಾವು ತಿಳ್ಕೊಳ್ಬೇಕು. ಈ ಸಮಸ್ಯೆ ಇಷ್ಟು ಗಂಭೀರವಾದದ್ದು ನಮಗೆ ಇಲ್ಲಿ ಭೇಟಿ ಕೊಟ್ಟ ನಂತರ ಗೊತ್ತಾಯಿತು. ಮತ್ತು ಸ್ಥಳೀಯರ ಹತ್ರ ಮಾತಾಡುವಾಗ ಅವ್ರಿಗೆ ಏನು ಇದರ ಬಗ್ಗೆ ಆತಂಕ ಇದೆ, ಅವ್ರಿಗೆ ಜೀವನ ನಡೆಸುವ ಆತಂಕ, ಅವರ ಮನೆ ಉಳಿಸ್ಕೊಳ್ಳುವ ಆತಂಕ, ಅವರು ಆಚೆ ಓಡಾಡುವಾಗ ಅವರಿಗೆ ಸೆಕ್ಯೂರಿಟಿ ಕೂಡ ಅವರು ಭಯವನ್ನು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈ ಸಮಸ್ಯೆಗೆ ನಾವು ಇದಕ್ಕೆ ಆಯಾಯ ಅಧಿಕಾರಿಗಳನ್ನು ಭೇಟಿಯಾಗಿ ಇದಕ್ಕೆ ಪರಿಹಾರ ಹುಡುಕುವ ಕೆಲಸ ನಾವು ಮಾಡ್ತೀವಿ ಅಂತ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಉಳಿಯ ಪಾವೂರು ದ್ವೀಪವು ಮರಳು ದಂಧೆಯಿಂದಾಗಿ ವಿನಾಶದತ್ತ ಸಾಗ್ತಾ ಇದೆ. ಹಲವು ವರ್ಷಗಳಿಂದ ಸ್ಥಳೀಯ ನಿವಾಸಿಗಳು ಹೋರಾಟ ಮಾಡ್ತಾ ಇದ್ರು. ಅವರ ಕಣ್ಣೀರು ನೇತ್ರಾವತಿ ನದಿ ನೀರಲ್ಲಿ ತೊಯ್ದು ಹೋಗುತ್ತಲೇ ಇತ್ತು ವಿನಃ ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಆದರೆ ಈ ಬಾರಿ ದೈಜ್ವಳ್ ವಾಹಿನಿಯು ದ್ವೀಪದ ಜನರ ಕೂಗಿಗೆ ಸ್ಪಂದಿಸಿ ದ್ವೀಪದ ರಕ್ಷಣೆಗಾಗಿ ಹೋರಾಟದ ಕಿಚ್ಚು ಹತ್ತಿಸಿದೆ. ಈ ಕಿಚ್ಚು ನ್ಯಾಯಪರವಾಗಿಯೇ ಸಾಗ್ತಾ ಇದ್ದು ದ್ವೀಪವಾಸಿಗಳಿಗೆ ನ್ಯಾಯ ಸಿಗುವವರೆಗೂ ನಾವು ವಿರಮಿಸೋದಿಲ್ಲ ಅಂತ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ಆ ಧಕ್ಕೆಯನ್ನು ನೋಡಿದಾಗ ನನಗೇನೆ ಆಶ್ಚರ್ಯವಾಯಿತು. ಏನೋ ಜೀವಂತವಾಗಿ ಪಾವೂರು ಉಳ್ಯದಲ್ಲಿ ಇರುವ ಊರಿನವರನ್ನು ಕೊಲ್ಲುವಂತಹ ಒಂದು ಹುನ್ನಾರ ಇದರ ಹಿಂದೆ ಇದೆಯಾ ಅಂತ ಬೇಕಾದ ಮನವಿಯನ್ನು ಕೊಟ್ಟಿದ್ದಾರಂತ ಹೇಳಿದ್ದಾರೆ. ಆದರೆ ಆ ಮನವಿಗೆ ತಕ್ಕ ಪ್ರತಿಫಲ ಇಂದೂ ಸಿಕ್ಕಿಲ್ಲ. ಆದ ಕಾರಣ ಇಂದು ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಬಂದ ಎಲ್ಲರಿಗೂ, ಎಲ್ಲ ವೇದಿಕೆಯ ಮುಖ್ಯಸ್ಥರಿಗೆ ನಾವು ಧನ್ಯವಾದ ಸಲ್ಲಿಸುತ್ತಾ, ಈ ಒಂದು ಗಿಲ್ಬರ್ಟ್ ಅವರು ಹೇಳಿದ ಹಾಗೆ ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತ ಪರಿಹಾರ ಈ ಊರಿನವರಿಗೆ ನೀವೇ ನಾವು ಎಲ್ಲರೂ ಜೊತೆ ಸೇರಿ ಕಂಡುಕೊಳ್ಬೇಕಂತ ವಿನಂತಿಸುತ್ತೇವೆ. ಜೆಸಿಬಿಯಿಂದ ಮಣ್ಣಿಗೆ ಅಗಿದು ಕೊಂಡೋಗ್ತಾರ, ಹಾಗೆ ಈ ಒಂದು ದ್ವೀಪದ ಮರಳನ್ನು ಹಾರೆಯಿಂದ ಕಡಿದು ದೋಣಿಗಳಿಗೆ ಲೋಡ್ ಮಾಡಿ ಕೊಂಡೋಗ್ತಾರೆ. ಈ ಸಮಸ್ಯೆಗೆ ಪರಿಹಾರವರೆಗೆ ಮಾಧ್ಯಮ ಮಿತ್ರರು, ನಮ್ಮ ಎಲ್ಲ ಸಮಾನ ಮನಸ್ಕ ಸಂಘಟನೆಯವರು ತುಂಬಾ ಮಂದಿ ಇದ್ದಾರೆ. ಯಾರು ಹೆಸರು ದಿಗಿದಿಲ್ಲ, ಎಲ್ಲರೂ ನಿಮಗೋಸ್ಕರ ಬಂದಿದ್ದಾರೆ. ನಿಮ್ಮ ಹೋರಾಟದಲ್ಲಿ ನಾವು ಭಾಗಿಯಾಗ್ತೇವೆ, ನಿಮಗೆ ನ್ಯಾಯ ಸಿಗುವ ತನಕ ನಾವು ಹೋರಾಡ್ತೇವೆ. ಮಂಗಳೂರು ನಗರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಉಳಿಯ ಪಾವೂರು ದ್ವೀಪವಿಂದು ಅವನತಿಯತ್ತ ಸಾಗ್ತಾಗಿದೆ. ಮರಳು ದಂಧೆಕೋರರ ಅಟ್ಟಹಾಸಕ್ಕೆ ಅಕ್ಷರಶಃ ನಲುಗಿ ಹೋಗಿದೆ. ಇದೀಗ ದ್ವೀಪ ರಕ್ಷಣೆಯ ಕೂಗು ಹಬ್ತಾ ಇದ್ದು ಅಕ್ರಮ ಮರಳು ದಂಧೆಕೋರರು ದ್ವೀಪ ತೊರೆದು ಪರಾರಿಯಾಗಿದ್ದಾರೆ.
ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಎಲ್ಲ ಅಕ್ರಮಗಳಿಗೆ ಜಿಲ್ಲಾಡಳಿತ ಕಡಿವಾಣ ಹಾಕಲಿ, ನಿಸರ್ಗದ ಸಂಪತ್ತಿನ ರಕ್ಷಣೆಗೆ ಸರ್ಕಾರ ಕ್ರಮ ಕೈಗೊಳ್ಳಲಿ ಅನ್ನೋದು ನಮ್ಮ ಆಶಯ. ಅಹಮದ್ ಬಾವಾ, ವಾಮಂಜೂರ್, ದೈಚ್ ವರ್ಲ್ಡ್ 24/7.